ಕಾಂಗ್ರೆಸ್ ನಾಯಕ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಅತ್ಯಂತ ತುಚ್ಛವಾಗಿ ನಿಂದಿಸಿದ್ದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಎಲ್ಲೆಡೆ ಪ್ರಕರಣ ದಾಖಲಾಗಿದೆ. ಈ ನಡುವೆ ತಮ್ಮ ಕಚೇರಿಗೆ ಆಗಮಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರನ್ನು ಪಕ್ಷದ ಕಾರ್ಯಕರ್ತರು ಸ್ವಾಗತ ಮಾಡಿ ಧೈರ್ಯ ತುಂಬಿದ್ದಾರೆ. ಹಾರಾರ್ಪಣೆ ಮಾಡಿ ಶಾಸಕರ ಕಚೇರಿಗೆ ಕಾರ್ಯಕರ್ತರು ಬರಮಾಡಿಕೊಂಡಿದ್ದಾರೆ. ಜಿಲ್ಲಾ ಬಿಜೆಪಿ ಕೈಗೊಂಡಿದ್ದ ಪ್ರತಿಭಟನಾ ಸಭೆಯಲ್ಲಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂಬ ಹೇಳಿಕೆ ನೀಡಿದ ಯಶ್ಪಾಲ್ ಸುವರ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ಬಗ್ಗೆ ಹೇಳಿಕೆ ನೀಡಿದ ಶಾಸಕ ಯಶ್ಪಾಲ್, ಪೊಲೀಸರು ಅವರ ಕರ್ತವ್ಯ ಮಾಡಿದ್ದಾರೆ, ಯಾವುದೇ ನೋಟಿಸ್ ಕೊಟ್ಟರೂ ನಾನು ತೆಗೆದುಕೊಳ್ಳಲು ಸಿದ್ಧನಿದ್ದೇನೆ ಎಂದಿದ್ದಾರೆ. ಇನ್ನು ಪ್ರಕರಣ ದಾಖಲಾದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ, ಬಿಜೆಪಿಯ ಭದ್ರಕೋಟೆಗಳಲ್ಲಿ ಶಾಸಕರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಎಂದು ದೂರಿದ್ದಾರೆ. ಖಂಡಿತವಾಗಿಯೂ ಪೊಲೀಸರವರ ಕರ್ತವ್ಯವನ್ನು ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟರೆ ಅದನ್ನು ತಗೊಳ್ಳಿಕ್ಕೆ, ಏಕೆಂದರೆ ನಾವು ಯಾವುದೇ ರೀತಿಯ ಡಕಾಯಿತ ಅಥವಾ ಯಾವುದೇ ರೀತಿಯ ಇನ್ನಿತರ ದುಂಬಿ ಮಾಡುವಂಥದ್ದಾಗಲಿ ದೇಶ ವಿರೋಧಿ ಚಟುವಟಿಕೆ ಮಾಡಲಿಲ್ಲ. ಅದರಿಂದಾಗಿ ನಮಗೆ ಹೆಮ್ಮೆ ಉಂಟು. ನಮ್ಮ ಕಾರ್ಯಕರ್ತ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ದೇಶದ ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಯಾವ ರೀತಿ ದೇಶವನ್ನು ಮುನ್ನಡೆಸಿದ್ದಾರೆ, ಇಡೀ ವಿಶ್ವ ಯಾವ ರೀತಿ ನರೇಂದ್ರ ಮೋದಿಗೆ ಗೌರವ ಕೊಡೋದು ಎಂಬುದರ ಬಗ್ಗೆ ನಮಗೆಲ್ಲ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಅವರಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಬೇಕಂತ ಅಪೇಕ್ಷೆ ಪಟ್ಟಾಗ ಖಂಡಿತವಾಗಿ ಅಂಥ ವ್ಯಕ್ತಿಯ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥದ್ದಂಥ ವ್ಯಕ್ತಿಯ ಬಗ್ಗೆ ಭಾಳ ಒಂದು ಅನ್ಪಾರ್ಲಿಮೆಂಟಾಗಿ ಕೆಲವೊಂದು ಪ್ರತಿಭಟನೆಯಲ್ಲಿ ಅವರ ವಿಚಾರವನ್ನು ತೆಗೆದಾಗ ನಮಗೆ ಅದನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಅದರ ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕಿದ್ರೆ ಆ ವಿಚಾರದಲ್ಲಿ ಅವರು ಪ್ರತಿಭಟನೆ ಮಾಡಲಿಲ್ಲ. ನೀಟ್ ಎಂಬ ವಿಚಾರ ಈಗಾಗಲೇ ಅದು ಮುಗ್ಧ ಅಧ್ಯಯನವಾಗಿದೆ. ಯಾರು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಅದರ ಪ್ರಕಾರ ಮತ್ತೊಮ್ಮೆ ಎಕ್ಸಾಮ್ನ ಮೂಲಕ ಪರೀಕ್ಷೆ ಬರೆದಿದ್ದಾರೆ, ಅವರ ಉತ್ತೀರ್ಣರಾಗಿದ್ದಾರೆ. ಅವರವರ ಯಾವ ಬೇರೆ ಬೇರೆ ಕಾಲೇಜ್, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್, ಪ್ಯಾರಾಮೆಡಿಕಲ್ಗೆ ಸೇರ್ಪಡೆ ಬಗ್ಗೆ ಅದರದೊಂದು ವಿಚಾರದಲ್ಲೂ ತೊಡಗಿದ್ದಾರೆ. ಆದರೆ 95% ಜನರು ಯಾರು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸುತ್ತಾರೆ, ಬಹುಶಃ ಅವರ ಹಿನ್ನೆಲೆ ಏನೆಂಬುದನ್ನು ಇವತ್ತು 280 ಜನ ಡ್ರಗ್ ಅಡಿಕ್ಟ್ ಬೇರೆ ಬೇರೆ ಗುಂಡ ಕಾಯ್ದೆಯಲ್ಲಿರುವ ಎಂಬುದನ್ನು ಇವತ್ತು ಡೆಲ್ಲಿ ಪೊಲೀಸರು ತಮ್ಮ ವರದಿಯಲ್ಲಿ ದೃಢ ಮಾಡಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಪ್ರಥಮವಾಗಿ ಆ 280 ಜನರ ಒಂದು ಮಾಹಿತಿಯನ್ನು ಪಡ್ಕೊಂಡು ನಿಜವಾಗಿ ನಾವು ದೇಶದ್ರೋಹ ಯಾವುದಲ್ಲ ಎಂಬುದರ ಬಗ್ಗೆ ಅವ್ರ ಧ್ವನಿಯನ್ನು ಎತ್ತಬೇಕು. ನಿಜವಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ನಾವು ಈಗಾಗಲೇ ಉಲ್ಲೇಖವನ್ನು ಮಾಡಿದ ಪ್ರಕಾರ ವಿಪಕ್ಷ ನಾಯಕ ಯಾವ ರೀತಿ ಇರಬೇಕಂತ ಹೇಳಿದರೆ, ಒಂದು ಜನರ ಪರವಾಗಿ ಏನಾದರೂ ವ್ಯತ್ಯಾಸ ಆದಾಗ ಅದನ್ನು ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಇವರು ಯುರೋಪ್ ಇರ್ಬೋದು, ಬೇರೆ ಬೇರೆ ವಿದೇಶ ಪ್ರವಾಸದಲ್ಲಿ ಇದ್ದುಕೊಂಡು ತನ್ನ ಮನಸ್ಸಿಗೆ ಬಂದಾಗೆ ಯಾವುದೇ ಒಂದು ದೇಶದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಾವುದೇ ಅದರ ವಿಚಾರಗಳನ್ನು ತಿಳಿಯದೆ ನೇರವಾಗಿ ಆ ಪ್ರತಿಭಟನೆ ಧುಮುಕಿ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಬೆಂಬಲ ಕೊಡುವಂಥದ್ದು ಒಂದು ಭಾಳ ಒಂದು ಹೀನಾಯ ಪರಿಸ್ಥಿತಿ ಅಂತ ಕಾಂಗ್ರೆಸ್ ನಾನು ಎಣಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಎಲ್ಲೆಲ್ಲೆಲ್ಲ ಇದೆ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಎಲ್ಲೆಲ್ಲ ಇದ್ದಾರೆ, ಅವರನ್ನೆಲ್ಲ ಟಾರ್ಗೆಟ್ ಮಾಡುವಂಥ ಕೆಲಸ ಈ ಹೊಸ ಸರ್ಕಾರ, ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಏನು ಕಾಂಗ್ರೆಸ್ನ ಸರ್ಕಾರ ಇದೆ, ಬಂದ ದಿನದಿಂದ ಶುರು ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮೇಲೆ ಎಲ್ಲರ ಮೇಲೆ ಸಹ ಕೇಸ್ ಹಾಕಿ ಆಗಿದೆ. ನಮ್ಮ ಕರಾವಳಿ ಜಿಲ್ಲೆ ಮತ್ತೊಂದು ಭಾಗವಂತ ಉಡುಪಿ ಜಿಲ್ಲೆ ಈಗ ಯಶ್ಪಾಲ್ ಸಾಲಿಯನವರ ಮೇಲೆ ಸಹ ಕೇಸನ್ನು ಹಾಕುವಂಥ ಪ್ರಯತ್ನ ಇವರು ಮಾಡ್ತಾಯಿದ್ದಾರೆ. ಇವರು ಮೊದಲೇ ದಿನದಿಂದನೇ ಎಲ್ಲರನ್ನ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿ ನಮ್ಮ ಕಾರ್ಯಕರ್ತರ ಒಂದು ಧೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಕೇಸ್ ಹಾಕುವ ಮೂಲಕ ಆಗ್ತದೆ ಅನ್ನುವಂಥ ಭ್ರಮೆಯಲ್ಲಿ ಇವರೆಲ್ಲರೂ ಸಹ ಇದ್ದಾರೆ. ಮೊನ್ನೆ ತಾನೇ CT ರವಿಯವರ ಮೇಲೆ ಕೇಸ್ ಹಾಕಿದರು, ಇವತ್ತು ಇಲ್ಲಿ ಯಶ್ಪಾಲ್ನವರ ಮೇಲೆ ಕೇಸ್ ಹಾಕಿದ್ದಾರೆ. ಈ ಕೇಸಿಗೆಲ್ಲ ಹಿಂದೆ ಮುಂದೆ ನೋಡಿಕೊಂಡು ನಾವು ಹೋರಾಟವನ್ನು ನಿಲ್ಲಿಸುವಂಥವ್ರು ನಾವಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹಲವಾರು ಕೇಸಿದೆ, ಕರೆಕ್ಟಾಗಿ ನೋಡಿದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕಬೇಕು. ಅಂಥ ವ್ಯಕ್ತಿ ಯಾರು ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಮಾತಾಡ್ತಾರೆ, ಉಮರ್ ಖಾಲಿದ್ನಂಥ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅಂಥವರ ಪರ ಘೋಷಣೆ ಕೂಗುದು, ಅಂಥವರ ಪರ
ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿಗಳಿಗೆ ಇವರು ಬೆನ್ನೆಲುಬಾಗಿ ನಿಲ್ತಾರೆ. ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರು ಏನಿದ್ದಾರೆ ಅವರು ಪಾಕಿಸ್ತಾನ ಶತ್ರು ದೇಶ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ. ಪಾಕಿಸ್ತಾನದ ಮಂತ್ರಿಗಳು ಭಾರತವನ್ನು ಶತ್ರು ದೇಶ ಅಂತ ಹೇಳ್ತಾರೆ. ಹಾಗಾದರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಈ ರೀತಿಯ ಕೇಸ್ಗಳನ್ನು ಹಾಕೋದು, ಈ ರೀತಿಯಾಗಿ ನಮ್ಮನ್ನು ಹೆದರಿಸುವಂಥ ಪ್ರಯತ್ನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಖಂಡಿತ ಇದಕ್ಕೆ ಹೆದರುವಂಥವರಲ್ಲ. ಇಂಥ ಕೇಸು ತುಂಬ ನೋಡಿದ್ದೇವೆ. ಇನ್ನೂ ಸಹ ಇವರು ಕೇಸ್ ಹಾಕುವಂಥ ಸಾಧ್ಯತೆ ಇರ್ತದೆ.